ಪರಿಶಿಷ್ಟ ಜಾತಿಗೆ ಶೇಕಡಾ 20ರಷ್ಟು ಮೀಸಲಾತಿ ನೀಡುವಂತೆ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲಾ ಘಟಕ ಆಗ್ರಹಿಸಿದೆ. ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಂದರ್ ಮಾಸ್ಟರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು, ಪೂರ್ಣವಾದ ವರದಿ ಸಲ್ಲಿಸುವ ಮೊದಲೇ ಸರ್ಕಾರ ಪರಿಶಿಷ್ಟ ಜಾತಿಯವರಿಗೆ ಈಗಿರುವ 15% ಮೀಸಲಾತಿಯನ್ನು ಪಂಗಡಕ್ಕೆ ಶೇಕಡಾ 3ರಿಂದ 7ಕ್ಕೆ ಏರಿಸಲು ಆದೇಶ ನೀಡಿರುವುದು ಅವೈಜ್ಞಾನಿಕ ಹಾಗೂ ಅಸಂವಿಧಾನವಾಗಿದೆ. ಪರಿಶಿಷ್ಟ ಜಾತಿಯವರ ಸಂಖ್ಯೆಗೆ ಅನುಗುಣವಾಗಿ ಕೇವಲ ಶೇಕಡಾ 2ರಷ್ಟು ಹೆಚ್ಚಿಸಿರುವುದು ಅನ್ಯಾಯವಾಗಿದೆ. ಆದ್ದರಿಂದ 2011ರ ಜನಗಣತಿ ಹಾಗೂ ಸದಾಶಿವ ಆಯೋಗ ವರದಿ ಹಾಗೂ 2020 ಜನಗಣತಿಯ ಪ್ರಕಾರ ಸಮೀಕ್ಷೆ ನಡೆಸಿದ್ರು ಈ ವರ್ಗದಲ್ಲಿ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಆದ್ದರಿಂದ ಈ ಏರಿಕೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಶೇಕಡಾ 20ಕ್ಕೆ ಏರಿಸಬೇಕು ಎಂದು ಸುಂದರ್ ಮಾಸ್ತರ್ ಆಗ್ರಹಿಸಿದರು. ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠದ ಒಂದು ಆಯೋಗವನ್ನು ರಚನೆ ಮಾಡುವಾಗ ಅದರಲ್ಲಿ ಅವರು ಈಗಾಗಲೇ ಸಮೀಕ್ಷೆಯಲ್ಲಿ ಇದ್ದಾರೆ. ಪೂರ್ಣವಾದ ಸಮೀಕ್ಷೆ ಆಗಲಿಲ್ಲ. ಇವತ್ತು ಕೂಡ ಬೇರೆ ಕೋಲಾರ ರಾಯಚೂರುಗಳಲ್ಲಿ ಮಾಡ್ತಾ ಇದ್ದಾರೆ. ಸಮೀಕ್ಷೆಯೇ ಆಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ಸಮುದಾಯದವರು ಏನು ಹೇಳ್ತಾರೆ, ನಮಗೆ ಆದಷ್ಟು ಬೇಗ ನಮಗೆ 7% ಕೊಡಬೇಕು, ಇಲ್ಲದಿದ್ದರೆ ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನೋ ತರಾತುರಿಯಲ್ಲಿ ಪರಿಶಿಷ್ಟ ಜಾತಿಗೆ 2%, ಅಂಗಡದವರಿಗೆ 4% ಹೆಚ್ಚಿಸಿ ಒಂದು ಆದೇಶವನ್ನು ಮಾಡಿದ್ದಾರೆ. ಈಗಾಗಲೇ ಆದೇಶ ಬಂದಿದೆ. ಈ ಬಗ್ಗೆ ನಮ್ಮ ಇಲ್ಲಿ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅವರಿಗೆ 2% ಕೊಟ್ಟು, ಪಶ್ಚಿಮ ಬಂಗಾಳದಲ್ಲಿ ಇರುವುದು ಕಡಿಮೆ ಜನಸಂಖ್ಯೆ, ಅವರಿಗೆ 3ರಿಂದ 4. ಇದು ಅವೈಜ್ಞಾನಿಕ, ಅಸಂವಿಧಾನಿಕ. ಈ ಥರ ಮಾಡೋದು ಸರಿಯಲ್ಲ. ಈ ಬಗ್ಗೆ ನಮ್ಮದು ತೀವ್ರವಾದ ವಿರೋಧ ಇದೆ. ನಮಗೆ ಕನಿಷ್ಠ ಅದು ಈಗ 15ರಿಂದ 20 ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಶ್ಯಾಮರಾಜ ಬಿರ್ತಿ, ಪ್ರಧಾನ ಸಂಚಾಲಕ ಶಂಕರ್ ದಾಸ್, ಪರಮೇಶ್ವರ್ ಉಪ್ಪೂರ್, ಮಂಜುನಾಥ್ ಬಾಳ್ಕುಂದೂರು, ಶಿವಾನಂದ ಮೂಡುಬೆಟ್ಟು ಉಪಸ್ಥಿತರಿದ್ದರು.